ಸುದ್ದಿ ಸಂಸ್ಥೆಯವರಿಗೆ ಮತ್ತೆ ಈ ಮೇಳಕ್ಕೆ ಏನು ಸಂಬಂಧ ಇದೆ ಅಂತ ನನಗೆ ಗೊತ್ತಿಲ್ಲ. ಆದರೆ UP ಶಿವಾನಂದ ಅವ್ರದ್ದು ಒಂದು ವಿಶೇಷ ಕ್ಯಾರೆಕ್ಟರ್. ಒಂದು 2 ವರ್ಷದ ಹಿಂದೆ ನನ್ನ ಹತ್ರ ಬಂದು ಹೇಳಿದ್ರು, ಅಶೋಕ್ ರೈಗಳೇ, ನಾನು ಪುತ್ತೂರಿನಲ್ಲಿ ಒಂದು ಸಸ್ಯ ಮೇಳವನ್ನು ಮಾಡಬೇಕು, ಇರುವುದು ಎಂತ ಪೇಪರ್ ಉದ್ಯಮ, ಇವ್ರಿಗೇನು ಬೇರೆ ಕೆಲಸ ಇಲ್ವಾ ಅಂತ ಮನಸ್ಸಲ್ಲಿ ಅಷ್ಟೊಂದು ಅದು ವ್ಯವಸ್ಥಿತವಾಗಿ ಆಗ್ತದೆ, ಅಷ್ಟೊಂದು ಜನ ಅದಕ್ಕೆ ಆಸಕ್ತರಾಗಿ ಬರ್ತಾರಂತ ನಾನು ನೆನೆಸಿರಲಿಲ್ಲ. ಆವತ್ತಿನಿಂದ ಇವತ್ತಿನವರೆಗೆ ಅವ್ರು ಯಾವ ಕಾರ್ಯಕ್ರಮ ಮಾಡೋದಿದ್ರೆ ನಾನು ಅದಕ್ಕೆ ನೆಗೆಟಿವ್ ಥಿಂಕಿಂಗ್ ಇಲ್ಲ, ಆಲ್ ಪಾಸಿಟಿವ್ ಥಿಂಕಿಂಗಲ್ಲಿ ನಾನು ಆಲೋಚನೆ ಮಾಡ್ತೇನೆ. ಮೊನ್ನೆ ಬಂದು ನನ್ನ ಹತ್ರ ಹೇಳಿದರು, ನಾವು ಒಂದು ಶೈಕ್ಷಣಿಕ ಮೇಳ ಅಂತ ಮಾಡ್ತೇವೆ ಅಂತ. SSLC ಆಗುವವರೆಗೆ ಅವ್ರಿಗೆ ಏನು ಮಾಡಬೇಕಂತ ಗೊತ್ತಿಲ್ಲ. ವಿದ್ಯೆಗೆ ವಯಸ್ಸು ಇಲ್ಲ, ವಿದ್ಯೆಗೆ ಬೇಕಾಗಿರೋದು ಮನಸ್ಸು ಮಾತ್ರ. ನಾವು ಅವ್ರಿಗೆ ಹೇಳಿಕೊಟ್ರೆ, ಅವ್ರಿಗೆ ಧೈರ್ಯ ತುಂಬಿದರೆ ಅವರು ಸೈನ್ಸ್ ಓದ್ತಾನೆ, ನೀಟ್ ಕಟ್ತಾನೆ, ಅವರು CET ಕಟ್ತಾನೆ, ಎಲ್ಲ ಮಾಡ್ತಾನೆ. ABCD ಸರಿಯಾಗಿ ಕಳಿಸಿಲ್ಲ, ಅವ್ರಿಗೆ ಸ್ಪೆಲ್ಲಿಂಗ್ಸು ಸರಿ ಬರೋದಿಲ್ಲ, ಅವ್ರಿಗೆ ಸೆಂಟೆನ್ಸ್ ಮಾಡಲಿಕ್ಕೆ ಬರೋದಿಲ್ಲ, ಯಾರ್ದು ಮಕ್ಕಳದು ಪ್ರಾಬ್ಲಮ್. ನಮಗೆ ಕ್ಯಾರಿಯರ್ ಗೈಡೆನ್ಸೇ ಇರಲಿಲ್ಲ. ಪ್ಲ್ಯಾನಿಂಗ್ ಇದ್ದರೆ, ಸಿನ್ಸಿಯಾರಿಟಿ ಇದ್ದರೆ, ಯಾವುದನ್ನು ಅಚೀವ್ಮೆಂಟ್ ಮಾಡಬೇಕು ಅಂತ ಹೇಳಿದ್ರೆ, ನನಗೆ ಉದಾಹರಣೆ, ಮಕ್ಕಳಿಗೆ ಡಿಗ್ರಿ ಹೋಗುವಾಗಲೇ ಬಿಸ್ನೆಸ್ ಆರಂಭ ಮಾಡಿದೆ, ಸೈಕಲಲ್ಲಿ ಹೋಗಿ ಲೈನ್ ಸೇಲ್ಸ್ ಮಾಡ್ತಾ ಇದ್ದೆ, ಆಟೋ ಡ್ರೈವಿಂಗ್ ಮಾಡ್ತಾ ಇದ್ದೆ, ಉದ್ಯಮವನ್ನು ಆರಂಭ ಮಾಡಿದೆ. ನನಗೆ ಸ್ವಲ್ಪ ಪೊಲಿಟಿಕಲ್ ಬಗ್ಗೆ ತಿಳಿಸ್ಕೊಳ್ಬೇಕು ಅಂತ ಆಯ್ತು. ಮದುವೆ ಆಗಿ ಒಂದು ಮಗುವಾದ ನಂತರ ನಾನು MA ಇನ್ ಪೊಲಿಟಿಕಲ್ ಸೈನ್ಸ್ ಮಾಡಿದೆ. ಇದಕ್ಕೆ ನಾನು ಹೇಳಿದ್ದು, ವಿದ್ಯೆಗೆ ಏಜ್ ಇಲ್ಲ ಅಂತ. ಅಗ್ರಿಕಲ್ಚರ್ BSc ಮಾಡಿದವರು ಇವತ್ತು IAS IPS ಮಾಡಿದವರು ಎಷ್ಟೋ ಜನ ಇದ್ದಾರೆ. ನಾವು ಏನೋ ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು, ಇದು 2 ಬಿಟ್ಟರೆ ನಮ್ಮ ಮಕ್ಕಳಿಗೆ ಬೇರೆ ಯಾವುದರ ಬಗ್ಗೆನೂ ಇಲ್ಲ. 3,000 ಜನ ಬಸ್ ಕಂಡಕ್ಟರ್ಗೆ ಕಾಲ್ಫರ್ ಆಗಿ ಅಪಾಯಿಂಟ್ಮೆಂಟ್ ಆಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಬ್ಬ ಅಪ್ಲಿಕೇಶನ್ ಹಾಕಿ. ಪೊಲೀಸ್ ಜಾಬ್ಗೆ ಅಪ್ಲಿಕೆಂಟ್ ಇಲ್ಲ ಇಲ್ಲಿಂದ. ಎಲ್ಲ IAS IPS ಹೋಗೋರೆ ಅವರು ಬಿಹಾರದವರು. ಆದ್ರೆ ನಮ್ಮಲ್ಲಿ ಕಲಿಯೋರು ಹೈಯೆಸ್ಟ್ ಜನ ಇದ್ದಾರೆ. ನನಗೆ ಮೆಸ್ಕಾಂ ಬಗ್ಗೆ ಹೇಳ್ತಾ ಇದೆ, ಕೆಲಸ ಬಂದವರಿಗೆ ನಮ್ಮವರೆಲ್ಲ 60% SSLC ಅಲ್ಲಿ, ಅವರೆಲ್ಲ 90, 92, 92%. ಅವರೆಲ್ಲ ಬುಕ್ಕನ್ನು ಹೊಡಿ ಬರೆಯುದು. ನಮ್ಮ ಮಕ್ಕಳಿಗೆ ಎಷ್ಟು ನೋಡ್ಬಾರ್ದು. ವ್ಯವಸ್ಥೆಗಳು ಒಂದೇ ರೀತಿ ಇರಬೇಕು ಅಂತ. 23 ವರ್ಷ ಹೋಗುವಾಗ 22 ವರ್ಷಕ್ಕೆ IAS ಕಲಿ ಮಗ ಅಂತ ಹೇಳಿದರೆ ಭಾರಿ ಕಷ್ಟ. ನಾನು ಯಾರಿಗೆ 23 ಜನರಿಗೆ ಮಕ್ಕಳಿಗೆ ಸಹಾಯ ಮಾಡಿದೆ IAS ಕಲಿಬೇಕು ಅಂತ, ಆ 23 ಜನ ಕೂಡ ಇವತ್ತು KS ಪಾಸ್ ಆಗಿ ಸರ್ಕಾರಿ ಕೆಲಸದಲ್ಲಿ ಇದ್ದಾರೆ. ಒಬ್ಬರು ಕೂಡ ದುಡ್ಡು ಕೊಡ್ಲಿಲ್ಲ, ರ್ಯಾಂಕಲ್ಲೇ ಪಾಸ್ ಆಗಿದ್ದಾರೆ. ನಮ್ಮ ಮಕ್ಕಳಿಂದ ತಿನ್ನೋದು ಗಂಜಿ, ನೀರು, ಒಂಜೊಂದು ಉಪ್ಪಡಿ, ಬಂಜಿ ತಿಂದು ನಾನು. ಒಳ್ಳೆಯ ಫರ್ಟಿಲೈಸರ್ ಹಾಕಿದ ಗಿಡ ಹೇಗೆ ಮೇಲೆ ಬರ್ತದೆ, ಮಕ್ಕಳಿಗೂ ಕೂಡ ದೇರ್ ಶುಡ್ ಬಿ ಎ ಗುಡ್ ಪ್ರೋಟೀನ್ ಫುಡ್. ಎಕ್ಸಸೈಸ್ ಮಾಡಬೇಕು, ಪ್ರೋಟೀನ್ ಯುಕ್ತ ಆಹಾರಗಳನ್ನು ಕೊಡಬೇಕು, ಅದೇ ಮಾತ್ರ ಅವರಿಗೆ ಎಜುಕೇಷನ್ ಜೊತೆ ಬರಲಿಕ್ಕೆ ಸಾಧ್ಯ. ಅದರಲ್ಲಿ ಅರ್ಧ ಪಾಠ ಅರ್ಧ ಈ ಕಡೆಯಿಂದ ರಾಜಕೀಯ ಮಾಡುವ ಶಾಲೆಗಳೇ ಇರುತ್ತೆ ಎಲ್ಲ ಕಡೆ. ಈ ದೇಶ ಉದ್ಧಾರ ಆಗಬೇಕು ಅಂತ ಹೇಳಿದರೆ ಈ ದೇವಸ್ಥಾನದಲ್ಲಿ ಧರ್ಮವನ್ನು ಬೆಳೆಸುವಂಥ ಕೆಲಸಗಳಾಗಬೇಕು, ರಾಜಕೀಯವನ್ನು ಮಾಡ್ಬೋದು. ಶಾಲೆಗಳಲ್ಲೂ ಕೂಡ ಮಕ್ಕಳಿಗೆ ನಾವು ರಾಜಕೀಯದ ಬಗ್ಗೆ ಹೇಳಿಕೊಡ್ಬೋದು, ರಾಜಕೀಯವನ್ನು ಮಾಡುವಂಥ ಕೆಲಸವನ್ನು ನಾವು ಮಾಡಬಾರ್ದು. ಇವತ್ತು ಸುದ್ದಿ ಸಂಸ್ಥೆಯವರು ಮತ್ತು ಇನ್ನೊಂದಷ್ಟು ಎಜುಕೇಷನಲ್ ಇನ್ಸ್ಟಿಟ್ಯೂಟ್ ಅವರನ್ನು ಸೇರಿಸಿಕೊಂಡು ಶೈಕ್ಷಣಿಕ ಮೇಳ 2025 ಅನ್ನೋ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ನನಗೆ ಗೊತ್ತಿಲ್ಲ ಸುದ್ದಿ ಸಂಸ್ಥೆಯವರಿಗೆ ಮತ್ತು ಈ ಮೇಳಕ್ಕೆ ಏನು ಸಂಬಂಧ ಇದೆ ಅಂತ ನನಗೆ ಗೊತ್ತಿಲ್ಲ. ಆದರೆ UP ಶಿವಾನಂದ ಅವ್ರದ್ದು ಒಂದು ವಿಶೇಷ ಕ್ಯಾರೆಕ್ಟರ್. ಅವರು ಯಾವ ರಂಗದಲ್ಲಿ ಇದ್ದಾರೆ ಅಂತ ನಮಗೆ ಹೇಳಲಿಕ್ಕೆ ಆಗೋದಿಲ್ಲ. ಅವ್ರದ್ದು ಒಂದು ವಿಶೇಷ ರಂಗ ಅಂತ ಹೇಳಬಹುದು. ಒಂದು 2 ವರ್ಷದ ಹಿಂದೆ ನನ್ನ ಹತ್ರ ಬಂದು ಹೇಳಿದರು, ಅಶೋಕ್ ರೈಗಳೇ, ನಾನು ಪುತ್ತೂರಿನಲ್ಲಿ ಒಂದು ಸಸ್ಯ ಮೇಳವನ್ನು ಮಾಡಬೇಕು, ಎಲ್ಲ ಸಸ್ಯಗಳನ್ನೆಲ್ಲ ಅದರಲ್ಲಿ ತಗೊಂಡು ಬರಬೇಕು. ಅವರು ಹೇಳುವಾಗ ನನಗೇನು ಹೇಳಬೇಕಂತ ಆಗಲಿಲ್ಲ. ಅವರೊಂದು ಏನೋ ಒಂದು ಕಾರ್ಯಕ್ರಮ ಮಾಡ್ತಾರೆ, ಒಳ್ಳೆ ಮನಸ್ಸಿನಿಂದ ಮಾಡ್ತಾರೆ, ನಾವು ಯಾಕೆ ಅದಕ್ಕೆ ಅಡ್ಡಿ ಮಾಡೋದು. ನನಗೆ ಮನಸ್ಸಿನೆಲ್ಲ ಆಯಿತು, ಬೇರೆಗಿದೆಲ್ಲ ಬೇಲೆಜ್ಜ ಇದು ಸಸ್ಯ ಮೇಳ ಮಾಡೋದು, ಇದು ಮಾಡೋದು, ಇರುವುದು ಎಂತ ಪೇಪರ್ ಉದ್ಯಮ ಮಾಧ್ಯಮ, ಇವ್ರಿಗೇನು ಬೇರೆ ಕೆಲಸ ಇಲ್ವ ಅಂತ ಮನಸ್ಸಲ್ಲಿ. ಆದರೆ ಸುಮ್ಮನೆ ಇದ್ದೆ, ಏನಾದರೂ ಮಾಡಲಿ ನೋಡುವ ಅಂತ. ಆ ಸಸ್ಯ ಮೇಳವನ್ನು ನೋಡಿ ಹೋಗಿದಾಗ ನಾನು ಯಾವುದೇ ಕಾರ್ಯಕ್ರಮವನ್ನು ಈಗ ಮಾಡುವಾಗ ಆ ಸಸ್ಯವನ್ನು ಅದರಲ್ಲಿ ಬಳಸ್ಕೊಳ್ಳೋದು. ಕಂಬಳದಲ್ಲಿ ಕೂಡ ಆ ಸಸ್ಯವನ್ನು ತಗೊಳ್ಳೋದು, ಕರಾವಳಿ ಮೇಳದಲ್ಲಿ ಕೂಡ ಅದನ್ನು ಸಸ್ಯವನ್ನು ತಗೊಳ್ಳುವಂಥದ್ದು ಒಂದು ಅಷ್ಟು ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ನಾನಾದರೂ
ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳಿದ್ರೆ ಇಟ್ ಈಸ್ ಯೂಸ್ಫುಲ್ ಫಾರ್ ದ ಸೊಸೈಟಿ ಅಂತ ನಾನು ಹೇಳುವಂಥದ್ದು. ಒಂದು ಆ ಗಿಡಗಳನ್ನು ತಗೊಂಡು ಹೋಗೋ ಜನ ನೋಡಿದರೆ, ಆ ಮಕ್ಕಳು ಆ ಹೂವಿನ ಗಿಡ ಮಹಿಳೆಯರು ತಗೊಂಡು ಹೋಗೋದು, ಒಂದೊಂದು ಮಾವಿನ ಗಿಡ ತಗೊಂಡು ಹೋಗೋದು, ಹಲಸಿನ ಗಿಡ ತಗೊಂಡು ಹೋಗೋದು, ಆ ಹಲಸಿನ ಮೇಳದಲ್ಲಿ ಭಾಗಿಯಾಗಿದ ಜನರ ಸಂಖ್ಯೆ ನಾನು ನೆನೆಸೇ ಇರಲಿಲ್ಲ. ಅಷ್ಟೊಂದು ಅದು ವ್ಯವಸ್ಥಿತವಾಗಿ ಆಗ್ತದೆ, ಅಷ್ಟೊಂದು ಜನ ಅದಕ್ಕೆ ಆಸಕ್ತರಾಗಿ ಬರ್ತಾರಂತ ನಾನು ನೆನೆಸಿರಲಿಲ್ಲ. ಆವತ್ತಿನಿಂದ ಇವತ್ತಿನವರೆಗೆ ಅವ್ರು ಯಾವ ಕಾರ್ಯಕ್ರಮ ಮಾಡೋದಿದ್ದರೆ ನಾನು ಅದಕ್ಕೆ ನೆಗೆಟಿವ್ ಥಿಂಕಿಂಗ್ ಇಲ್ಲ, ಆಲ್ ಪಾಸಿಟಿವ್ ಥಿಂಕಿಂಗಲ್ಲಿ ನಾನು ಆಲೋಚನೆ ಮಾಡ್ತೇನೆ. ಯಾವಾಗಲೂ ನಮಗೆ ಪಾಸಿಟಿವ್ ಥಿಂಕಿಂಗ್ ಬೇಕಂತೆ. ಮೊನ್ನೆ ಬಂದು ನನ್ನ ಹತ್ರ ಹೇಳಿದರು, ನಾವು ಒಂದು ಶೈಕ್ಷಣಿಕ ಮೇಳ ಅಂತ ಮಾಡ್ತೇವೆ ಅಂತ. ಇದು ಬೇಸಿಕ್ ರಿಕ್ವೈರ್ಮೆಂಟ್, ನನಗೆ ಮೊದಲೇ ಇದು ಬೇಕಾದ್ದೆ. ಮಕ್ಕಳಿಗೆ ಎಷ್ಟೋ ಜನ ಮಕ್ಕಳಿಗೆ ಅವರ ನೆಕ್ಸ್ಟ್ SSLC ಆಗುವವರೆಗೆ ಅವರಿಗೆ ಏನು ಮಾಡಬೇಕಂತ ಗೊತ್ತಿಲ್ಲ. ಯಾರಾದರೂ ಮನೆಗೆ ಗೆಸ್ಟ್ ಬರ್ತಾರೆ, ಬರುವಾಗ ಅವರು ಏನಾದರೂ ಮಾತಾಡ್ತಾರೆ, ಈ ಮಕ್ಕಳು ಕಿವಿ ಕೊಡ್ತಾ ಇರ್ತಾರೆ, ಸೈನ್ಸ್ ಭಾರಿ ಕಷ್ಟಯ, ಸೈನ್ಸ್ ಭಾರಿ ಕಷ್ಟ, ಓದನ ಭಾರಿ ಕಷ್ಟ. ಈ ಮಗುವಿನ ತಲೆಗೆ ಅದೇ ಕೂತಿರ್ತದೆ, ಸೈನ್ಸ್ ಭಾರಿ ಕಷ್ಟ, ಇಂಕ ಬಿಡ್ಚಿ ಇಂಕ ಆರ್ಟ್ಸಾವು ಜನ ಕಾಮರ್ಸಾವು ಅಂತ ಇದನ್ನೇ ತಲೆಯಲ್ಲಿ ಇಟ್ಕೊಂಡಿರ್ತದೆ. ಕಷ್ಟ ಅನ್ನೋದು ಇಲ್ಲವೇ ಇಲ್ಲ ಅಂತ. ಅದು ನಾವು ಮನಸ್ಸಿಗೆ ತಗೊಂಡಾಗೆ. ವಿದ್ಯೆಗೆ ವಯಸ್ಸು ಇಲ್ಲ, ವಿದ್ಯೆಗೆ ಬೇಕಾಗಿರೋದು ಮನಸ್ಸು ಮಾತ್ರ. ಅದಕ್ಕೆ ವಯಸ್ಸು ಇಲ್ಲ, ಕಷ್ಟ ಅನ್ನೋದು ಇಲ್ಲವೇ ಇಲ್ಲ. ವೆನ್ ದ ಫೌಂಡೇಶನ್ ಈಸ್ ಪ್ರಾಪರ್ ಯು ಕ್ಯಾನ್ ಬಿಲ್ಡ್ 10 ಸ್ಟೋರೇಜ್ ಆಫ್ ಬಿಲ್ಡಿಂಗ್ಸ್. ನೀವು ಫೌಂಡೇಶನ್ ಹಾಕಬೇಕಿದ್ರೇ ನಾನು 10 ಫ್ಲೋರ್ ಕಟ್ತೇನೆ ಅಂತ ನೋಡಬೇಕು. SLCಯಲ್ಲಿ ಮಕ್ಕಳಿಗೆ ನೀನು 10 ಫ್ಲೋರ್ದು ಬಿಲ್ಡಿಂಗ್ ಕಟ್ತಿ ಮಗ, ನೀನು ಈಗಲೇ ಚೆನ್ನಾಗಿ ಓದಬೇಕು, ನಿನ್ನ ಫೌಂಡೇಶನ್ ಈಸ್ ಲೈಕ್ ದಿಸ್, ಯು ಆರ್ ಲೈಕ್ ದಿಸ್ ಅಂತ ನಾವು ಅವ್ರಿಗೆ ಹೇಳಿಕೊಟ್ರೆ, ಅವ್ರಿಗೆ ಧೈರ್ಯ ತುಂಬಿದರೆ ಅವರು ಸೈನ್ಸ್ ಓದ್ತಾನೆ, ಅವ ನೀಟ್ ಕಟ್ತಾನೆ, ಅವರು CET ಕಟ್ತಾನೆ, ಎಲ್ಲ ಮಾಡ್ತಾನೆ. ಒಂದು ಕಡೆಯಿಂದ ಶಾಲೆಯಿಂದ, ಕಾಲೇಜಿಂದ, ಸ್ಕೂಲಿಂದ, ಒಂದು ಕಡೆಯಿಂದ ಪೋಷಕರ ಪರ್ಸಂಟೇಜ್ ಅದರಲ್ಲಿ 60% ಇದೆ, ಮಕ್ಕಳ ಪರ್ಸೆಂಟ್ 40% ಮಾತ್ರ. ನನ್ನ ಚಿಕ್ಕ ಮಗಳಿಗೆ ಹೇಳ್ತಾಳೆ, ಏನೇ LLB ಮಲೆಪುಣೆ ಅಂತ ಹೇಳ್ತಾಳೆ. ಅವಳಿಗೆ ಯಾಕೆ LLB ಅಂತ ಬಂತು ಅಂತ ಹೇಳಿದ್ರೆ, ಯಾರೋ ಒಬ್ಬ ಭಟ್ರು ಹೇಳಿದರು, ಹೀಗೆ ಬಲು ಲಾ ಕಲ್ತನ ಭಾರಿ ಎಡ್ಡೆ ಕಲಿಪೋಳು ಅಂತ ಒಂದು ಭಟ್ರು ಹೇಳಿದರು. ಇದು ತಲೆಯಲ್ಲಿ ತುಂಬಿ ಹೋಗಿದೆ, ನನ್ನ ಲಾನೇ ಕಲ್ಪಡೆ, ನನಗೆ ಸೈನ್ಸ್ ಬೇಕೆ, ನಾನು ಆರ್ಟ್ಸ್ ಕಲಿತೀನಿ, ಲಾ ಕಲಿತೀನಿ. ಲಾ ಕಲಿಬಾರ್ದು ಅಂತ ಹೇಳಿದಲ್ಲ, ನಾನು ಎಕ್ಸಾಂಪಲ್ ಹೇಳಿದ್ದು, ಮಕ್ಕಳ ಮನಸ್ಸಿಗೆ ನಾವು ಹೇಗೆ ತುಂಬ್ತಾರೆ ಹಾಗೆ ಮಕ್ಕಳು ಮುಂದುವರಿತಾರೆ. ನನ್ನ ದೊಡ್ಡ ಮಗಳಿಗೆ ನಾನು MBBS ಆಗಬೇಕು ಅಂತ ಹೇಳಿದ್ರೆ ಅದೇ ರೂಟಲ್ಲಿ ಮುಂದೆ 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 ಹೋಗ್ತಾರೆ. ನಾವು ಕ್ಯಾರಿಯರ್ ಗೈಡ್ಲೈನ್ಸ್ ಅಂತ ಹೇಳಿದ್ರೆ ಅದೇ. ಪೋಷಕರು ಮತ್ತು ಟೀಚರ್, ಮಕ್ಕಳ ಹತ್ರ ಟ್ಯಾಲೆಂಟ್ ಇದೆ, ನಮ್ಮ ಹತ್ರ 2 ಸಬ್ಜೆಕ್ಟ್ಗಳಿರೋದು, ಮಕ್ಕಳಿಗೆ ಒಳ್ಳೆಯ ಫೌಂಡೇಶನನ್ನು ಕೊಡುವಂಥದ್ದು. ಆ ಫೌಂಡೇಶನ್ ಇದ್ದರೆ ಅವರು ಎಲ್ಲದನ್ನು ಕಲ್ಕೊಂಡು ಬರೋದು. ನಮ್ಮಿಂದ ಜಾಸ್ತಿ ನಮ್ಮ ಮಕ್ಕಳಿಗೆ ಗೊತ್ತಿದೆ, ಫಸ್ಟ್ PUC ಇದ್ದರೂ ನಮ್ಮಿಂದ ಜಾಸ್ತಿ ಗೊತ್ತಿದೆ. ಅವರಿಗೆ ಅದನ್ನು ಹೇಳಿಕೊಡುವಂಥ, ಅವರಿಗೆ ABCD ಸರಿಯಾಗಿ ಕಳಿಸಿಲ್ಲ, ಅವರಿಗೆ ಸ್ಪೆಲ್ಲಿಂಗ್ಸು ಸರಿ ಬರೋದಿಲ್ಲ, ಅವರಿಗೆ ಸೆಂಟೆನ್ಸ್ ಮಾಡಲಿಕ್ಕೆ ಬರೋದಿಲ್ಲ. ಯಾರ್ದು? ಮಕ್ಕಳದು ಪ್ರಾಬ್ಲಮ್ಮ, ನಮ್ಮದು ಪ್ರಾಬ್ಲಮ್. ನಾವು ಅವರಿಗೆ ಬೇಸಿಕ್ ಫೌಂಡೇಶನ್ ಹೇಗೆ ಅಂತ ನಾವು ಕೊಡಲಿಲ್ಲ, ನಾವು ಅವರಿಗೆ ಸಮಯ ಕೊಡಲಿಲ್ಲ, ನಾವು ಅವರಿಗೆ ಹೇಳಿಕೊಡುವುದರಲ್ಲಿ ಹಿಂದೆ ಬಿದ್ದಿದ್ದೀವಿ. ಅದರಿಂದ ನಾವು ಈಗ ಸಫರ್ ಆಗ್ತೀವಿ. ನಾವು ಹಿಂದಿ ಓದಲಿಕ್ಕೆ ಭಾರಿ ಹಿಂದೆ ಇದ್ದೀವಿ. ನಾವು ಸ್ವಲ್ಪ ಕಲಿಯೋದು. 5ನೇ ಕ್ಲಾಸ್ 6ನೇ ಕ್ಲಾಸಲ್ಲಿ ನಮಗೆ ಹಿಂದಿ ಕಲಿಸ್ತಾ ಇದ್ದರು. ಅಲ್ಲಿಂದ 12th ಸ್ಟ್ಯಾಂಡರ್ಡ್ವರೆಗೆ ಅಲ್ಲಿ 13 ಮಾರ್ಕ್ ತಗೊಂಡು ಹಿಂದಿ ಪಾಸ್ ಆದ್ವಿ. ಈಗ ಡೆಲ್ಲಿಗೆ ಹೋದರೆ ಅಲ್ಲಿ ಏರ್ಪೋರ್ಟಲ್ಲಿ ನೋಡುವಾಗಲೂ ಅಲ್ಲಿ ಸಂಖ್ಯೆಗಳು ಬಂದರೆ ನಾವು ಓದಲಿಕ್ಕೆ 2 ನಿಮಿಷ ಹೋಗಿ ಓದಿ ಆನಂತರ ಹಿಂದಿ ಓದಬೇಕಾಗ್ತದೆ. ನಾವೇ ತುಳು ಮಾತಾಡೋದು, ಕನ್ನಡ ಮಾತಾಡೋದು. ನಾನು ಮಕ್ಕಳ ಹತ್ರ ಹೇಳೋದು, ಇಂಗ್ಲೀಷ್ ತುಳು ಬೇಡ ಅಂತ ಹೇಳೋದಿಲ್ಲ, ಕನ್ನಡ ಬೇಡ ಅಂತ ಹೇಳೋದಿಲ್ಲ. ನಾವು ಅದನ್ನು ತಿಳ್ಕೊಂಡಿದ್ದೀವಿ, ಇನ್ನೊಂದು ಭಾಷೆ ಕಲೀರಿ ಅಂತ, ಇನ್ನೊಂದು ಭಾಷೆ ಕಲಿಯುವ ಪ್ರಯತ್ನವನ್ನು ಮಾಡಬೇಕು ಅಂತ. ಕನ್ನಡ ಇಂಗ್ಲೀಷ್ ನ್ಯೂಸ್ ಪೇಪರ್ ಓದಿ, ಇಂಗ್ಲೀಷ್ ನ್ಯೂಸ್ ನೋಡಿ. ಮಕ್ಕಳಿಗೆ ನಾವು ಯಾವಾಗಲೂ ಹೇಳಬೇಕು, ಇಂಗ್ಲೀಷ್ ನ್ಯೂಸ್ ಪೇಪರ್ ಓದು, ಇಂಗ್ಲೀಷ್ ಇದು ಪೇಪರ್ ಓದಿ. ಇದನ್ನೆಲ್ಲ ಹೇಳಿಕೊಡುವಂಥ ಕೆಲಸಗಳು ಆಗಬೇಕು. ನಾನು ಚಿಕ್ಕವನಿರು ನಾನು BCom ಮಾಡಿದೆ. ಮಹೇಶ್ ಕಜನೆಲ್ಲ ನಾವು ಜೊತೆಯಲ್ಲಿ ಕಾಲೇಜಿಗೆ ಹೋಗ್ತಾ ಇದ್ದದ್ದು. ಅವರು ವಕೀಲರಾದರು. ನಮಗೆ ಕ್ಯಾರಿಯರ್ ಗೈಡೆನ್ಸೇ ಇರಲಿಲ್ಲ. ನೋ ಗೈಡ್ಲೈನ್ಸ್, ನಾವೇ ನಮಗೆ ಗೈಡ್ಲೈನ್ಸ್. ಯಾರು ನನ್ನನ್ನು
BCom ಅಂತ ಓದಿ ಅಂತ ಹೇಳಿದ್ರು. ಸೈನ್ಸ್ ಓದ್ಯಾರ ಕಷ್ಟ, BA ಪಾಸ್ ಆವೆ ಅಪ್ಪ ಇಂಚಿನ ಅಲ್ಪನೆ. ನೆಕ್ಸ್ಟ್ ಆರ್ಟ್ಸ್ ಓದೋಡು. ಆರ್ಟ್ಸ್ ಓದಿಗೆ ನನ್ನ ತಂದೆ ತಾಯಿ ನನ್ನ ತಂದೆ ನನಗೆ ಮಾಸ್ಟರ್ ಆಗಿದ್ದರು. ಆದರೆ ಅವರು ನನಗೇನು ಕಳಿಸಿದ್ದಾರೆ, ನಾನು ಅವರನ್ನು ದೂರುದಂತಲ್ಲ, ನನಗೆ ಕ್ಯಾರಿಯರ್ ಗೈಡೆನ್ಸೇ ಇಲ್ಲ. ನನಗೆ ಒಳ್ಳೆಯದ್ರೆ ನೀನು ಸೈನ್ಸ್ ಓದು, ನೀನು ಇನ್ನೂ ಇಂಜಿನಿಯರ್ ಆಗ್ತಾಯಿದ್ದೆ. ನನ್ನ ಜಾತಕದವ್ರು ಹೇಳ್ತಾಯಿದ್ರು ಇದು ಎಲ್ಲ ಇಂಜಿನಿಯರ್ ಆತ್ವಾರ ಅಂತ. ಆದರೆ ನಾನು ಓದಿದ್ದು BCom. ಅದನ್ನು ಕಲ್ತ್ಕೊಂಡು ಬಂದೆ, ಉದ್ಯಮ ಆರಂಭ ಮಾಡಿದೆ. ಶ್ರಮ ಇದ್ದರೆ, ಪ್ಲ್ಯಾನಿಂಗ್ ಇದ್ದರೆ, ಸಿನ್ಸಿಯಾರಿಟಿ ಇದ್ದರೆ ಯಾವುದನ್ನು ಅಚೀವ್ಮೆಂಟ್ ಮಾಡಬೇಕು ಅಂತ ಹೇಳಿದ್ರೆ ನಾನೇ ಒಬ್ಬ, ನನಗೆ ಉದಾಹರಣೆ ಮಕ್ಕಳಿಗೆ ಯಾರಿಗೆ ಬೇಕಾದರೆ ಹೇಳ್ತೇನೆ. ನಾನು ಎಲ್ಲ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದೀನಿ. ಲೈನ್ ಸೇಲ್ಸ್ ಮಾಡ್ತಾಯಿದ್ದೆ, ಡಿಗ್ರಿ ಹೋಗುವಾಗಲೇ ಬಿಸ್ನೆಸ್ ಆರಂಭ ಮಾಡಿದೆ. ಸೈಕಲಲ್ಲಿ ಹೋಗಿ ಲೈನ್ ಸೇಲ್ಸ್ ಮಾಡ್ತಾಯಿದ್ದೆ, ಅಂಗಡಿಗೆ ಜ್ಯೂಸ್ ಮಾಡ್ತಾಯಿದ್ದೆ, ಆಟೋ ಡ್ರೈವಿಂಗ್ ಮಾಡ್ತಾಯಿದ್ದೆ, ಲೈನ್ ಸೇಲ್ಸ್ ಮಾಡ್ತಾಯಿದ್ದೆ, ಮೆಟಡೋರ್ ಬಿಡ್ತಾಯಿದ್ದೆ. ಆನಂತರ ಉದ್ಯಮವನ್ನು ಆರಂಭ ಮಾಡಿದೆ. ಹಂತವಾಗಿ ನಮಗೆ ನಮ್ಮ ಸಿನ್ಸಿಯಾರಿಟಿ ಮತ್ತು ಪ್ಲ್ಯಾನಿಂಗ್ ಇದ್ದರೆ ಏನು ಬರಲಿಕ್ಕೆ ಏನು ಸಾಧ್ಯ ಇಲ್ಲ. ವಿದ್ಯೆ, ನಾನು ಮದುವೆಯಾಗಿ ಒಂದು ಮಗುವಾದ ನಂತರ ನಾನು MA ಇನ್ ಪೊಲಿಟಿಕಲ್ ಸೈನ್ಸ್ ಮಾಡಿದೆ. ಆಗ ನನಗೆ ಸ್ವಲ್ಪ ಪೊಲಿಟಿಕಲ್ ಬಗ್ಗೆ ತಿಳಿಸ್ಕೊಳ್ಬೇಕು ಅಂತ ಆಯಿತು. BCom ಮಾಡಿ ಪೊಲಿಟಿಕಲ್ ಸೈನ್ಸ್ ಮಾಡಬೇಕಿದ್ರೆ ಒಂದು ಇಂಟರ್ಮೀಡಿಯೇಟ್ ಎಕ್ಸಾಮ್ ಬರೀಬೇಕು, ಇಲ್ಲದಿದ್ದರೆ ನಾವು ಅದಕ್ಕೆ ಹೋಗ್ಲಿಕ್ಕೆ, ಅದು ಆರ್ಟ್ಸಿನವ್ರಿಗೆ ಇರುವಂಥ. ಆ ಇಂಟರ್ಮೀಡಿಯೇಟ್ ಎಕ್ಸಾಮ್ ಬರೆದು ಆನಂತರ ಒಂದು ಮಗುವಾದ ನಂತರ ಮದುವೆ ಆದ ನಂತರ ಬಿಸ್ನೆಸ್ ಮಾಡಿದ ನಂತರ ರಾತ್ರಿ ಎಲ್ಲ ಕೂತ್ಕೊಂಡು MA ಇನ್ ಪೊಲಿಟಿಕಲ್ ಸೈನ್ಸ್ ಮಾಡಿದೆ. ಇದಕ್ಕೆ ನಾನು ಹೇಳಿದ್ದು ವಿದ್ಯೆಗೆ ಏಜ್ ಇಲ್ಲ ಅಂತ. ದರ್ ಇಸ್ ನೋ ಏಜ್ ಬಾರ್ ಫಾರ್ ದ ಎಜುಕೇಷನ್. ಸೊ ನಮಗೆ ಮನಸ್ಸು ಮುಖ್ಯ, ಮನಸ್ಸು ಇದ್ದರೆ ವಿದ್ಯೆಯನ್ನು ಹಾಗೆ ಮಕ್ಕಳಿಗೂ ಹಾಗೆ ಸೈನ್ಸ್ ಕಲಿಬೇಕು. ನಾನು ಹೇಳುವಂಥದ್ದು ಸೈನ್ಸೇ ಕಲಿಸಬೇಕು. ಅವರು ಆರ್ಟ್ಸಿಗೆ ಹೋಗಲಿ, ಮತ್ತು ಯಾವುದು ಬೇಕಾದರೆ ಮಾಡ್ಬೋದು. ಎಷ್ಟೋ ಜನ IAS ಮಾಡಿದವರು, BSc ಮಾಡಿದವರು IAS ಮಾಡಿದ್ದಾರೆ, IPS ಮಾಡಿದ್ದಾರೆ. ಅವ್ರಿಗೆ ಈಸಿ ಆಗ್ತದೆ ಅಂತ, ಅವ್ರಿಗೆ ಕಲ್ತ್ಕೊಳ್ಳಲಿಕ್ಕೆ ಮತ್ತು ಈಸಿ ಆಗ್ತದೆ. ಅಗ್ರಿಕಲ್ಚರ್ BSc ಮಾಡಿದವರು ಇವತ್ತು IAS IPS ಮಾಡಿದವರು ಎಷ್ಟೋ ಜನ ಇದ್ದಾರೆ. ಕ್ಯಾರಿಯರ್ ಗೈಡ್ಲೈನ್ಸ್ ಯಾಕೆ ಬೇಕಂತ ಹೇಳಿದರೆ, ನಾವು ಏನಾಗಬೇಕು, ಇಂಜಿನಿಯರ್ ಆಗಬೇಕು, ಡಾಕ್ಟ್ರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಡಾಕ್ಟ್ರ್ ಆಗಬೇಕು. ಇದು ಎರಡು ಬಿಟ್ಟರೆ ನಮ್ಮ ಮಕ್ಕಳಿಗೆ ಬೇರೆ ಯಾವುದರ ಬಗ್ಗೆನಿಲ್ಲ. ಯಾರೂ ಕೂಡ ಇಲ್ಲಿ ಗೌರ್ಮೆಂಟ್ ಪೋಸ್ಟು ಪೇಪರ್ ಓದಿ ಅದಕ್ಕೆ ಅಪ್ಲೈ ಮಾಡೋರು ನಮ್ಮ ಹತ್ರ ಇಲ್ಲ. ಎಷ್ಟೋ ಜನ ಕೆಲಸ ಇಲ್ಲ ಅಂತ ಬರ್ತಾರೆ. 3,000 ಜನ ಬಸ್ ಕಂಡಕ್ಟ್ರಿಗೆ ಕಾಲ್ಫರ್ ಆಗಿ ಅಪಾಯಿಂಟ್ಮೆಂಟ್ ಆಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಬ್ಬ ಅಪ್ಲಿಕೇಶನ್ ಹಾಕಿದೆ, 3,000 ಜನದಲ್ಲಿ ಒಬ್ಬರು. ಪೊಲೀಸ್ ಜಾಬ್ಗೆ ಅಪ್ಲಿಕೆಂಟೇ ಇಲ್ಲ ಇಲ್ಲಿಂದ. ಆನಂತರ ಮೊನ್ನೆ ಮೆಸ್ಕಾಮಿನಲ್ಲಿ ನಾವು ಒಂದು 400 ಜನರಿಗೆ ಟ್ರೈನಿಂಗ್ ಎಲ್ಲ ಕೊಟ್ಟಿವಿ. ಎಲ್ಲ ನಮ್ಮವರಿಗೆ ಕೆಲಸ ಸಿಗಬೇಕು. ನನ್ನ ಕಲ್ಪನೆ ಅದೇ, ನಮ್ಮ ಮಕ್ಕಳಿಗೆ ಕೆಲಸ ಸಿಗಬೇಕು. ಯಾರಾದರೂ ನಾನು ಎಲ್ಲಿ ಹೋಗುವಾಗ ನಾನು ಮಂಗಳೂರಿನವ, ನಾನು ದಕ್ಷಿಣ ಕನ್ನಡ ಜಿಲ್ಲೆಯವ, ನಾನು ಉಡುಪಿ ಅಂತ ಹೇಳಿದರೆ ನನ್ನ ಒಂದು ಸ್ಟೆಪ್ಪು ಮೀರಿ ನಾನು ಅವನಿಗೆ ಯಾರಿಗಾದರೂ ಫೋನ್ ಮಾಡಲಿಕ್ಕೆ ಕೆಲಸ ಸಿಗೋದಿದ್ದರೆ ಏನಾದರೂ ನನ್ನಿಂದ ಮಾಡುವಂಥ ಸಹಾಯವನ್ನು ನಾನು ಮಾಡ್ತೇನೆ, ಪಕ್ಷಾತೀತವಾಗಿ. ಅವನು ಕಾಂಗ್ರೆಸ್ BJP ಅದೆಲ್ಲ ಓಟಿಗಿರುವಾಗ ಈಗೇನಿಲ್ಲ, ಯಾರಿಗೆ ಸಹಾಯ ಆಗ್ತದೆ ಅಷ್ಟು ಸಹಾಯ ಮಾಡುವಂಥದ್ದು. ನಾನು ಅದಕ್ಕೆ ಹೇಳುವಂಥದ್ದು, ನಾವು ಮಕ್ಕಳಿಗೆ ಯಾವ ರೀತಿ IAS IPS ಎಲ್ಲ IAS IPS ಅವ್ರಿಗೋರೆ, ಅವರು ಬಿಹಾರದವರು, ನಾವು ನೋಡಿರ್ಬೋದು ಎಲ್ಲ ನೋಡಿ. ಇವನು ನಮ್ಮವರು ಯಾರೂ ಇಲ್ಲ. ಈಗ ಒಂದೊಂದು ಹತ್ರ ಬರ್ತದೆ. ಇಲ್ಲದಿದ್ದರೆ ಯಾರೂ ಕೂಡ ನಮ್ಮವರು ಭಾರೀ ಕಡಿಮೆ IAS. ಆದರೆ ನಮ್ಮಲ್ಲಿ ಕಲಿಯೋರು ಹೈಯೆಸ್ಟ್ ಜನ ಇದ್ದಾರೆ. ಈ ನಾರ್ತ್ ಕರ್ನಾಟಕದವರು ಏನಾಗ್ತದೆ ಅಂತ, ನಾನೀಗ ಮೆಸ್ಕಾಂ ಬಗ್ಗೆ ಹೇಳ್ತಿದ್ದೆ, ಅದರಲ್ಲಿ ಆ ಕೆಲಸ ಬಂದವರಿಗೆ ನಮ್ಮವರೆಲ್ಲ 60% SSLCಯಲ್ಲಿ, ಅವರೆಲ್ಲ 92% ನಾನು ಮೈಕದಲ್ಲಿ ಹೇಳಬೇಕೇ ಬೇಡ, ಅವರೆಲ್ಲ ಬುಕ್ಕನ್ನು ಹೊಡಿ ಬರೆಯುದು. ನಮ್ಮ ಮಕ್ಕಳಿಗೆ ಸ್ಟ್ರಿಕ್ಟ್ ನೋಡ್ಬಾರ್ದು ನಾವು ನೋಡಿ ಬರೀರಿ ಅಂತ ನಾನು ಹೇಳೋದಲ್ಲ, ವ್ಯವಸ್ಥೆಗಳು ಒಂದೇ ರೀತಿ ಇರಬೇಕು ಅಂತ. ವ್ಯವಸ್ಥೆಗಳು ಒಂದೇ ರೀತಿ ಇರಬೇಕು. ನಮ್ಮವ್ರಿಗೆ ಒಂದರೂ ಜಾಬ್ ಇಲ್ಲ, ಎಲ್ಲ ಅವರಿಗೆ. ನಾರ್ತಿನವರೆಲ್ಲ IAS IPS ಮಾಡ್ತಾರೆ, ಕಾಪಿ ಹೊಡಿತಾರಂತಲ್ಲ. ಅವರು ಹೇಗೆ ಪ್ಲ್ಯಾನ್ ಮಾಡ್ತಾರೆ ಅಂತ ಹೇಳಿದೆ. ನಾನು ತುಂಬ ಅಧಿಕಾರಿಗಳ ಹತ್ರ ಕೇಳಿದೆ, ಏನು ನೀವೇ IAS IPS ಆಗೋದು, ನಮ್ಮ ಮಕ್ಕಳಿಗೆ IAS IPS. ನಾನೊಂದು 23-26 ಮಕ್ಕಳನ್ನು ಓದಿಸಿದೆ. IAS ಮಾಡಬೇಕು, IPS ಮಾಡಬೇಕು. ಅದರಲ್ಲಿ ಮ್ಯಾಕ್ಸಿಮಮ್ಮು ಹುಡುಗಿರು. ಅವರನ್ನು IAS ಮಾಡುವಂಥ ಕರ್ಕೊಂಡು ಹೋದೆ, ಕೋಚಿಂಗ್ ಕೊಡಿಸಿದೆ. ಒಬ್ಬರು IAS ಮಾಡಲಿಕ್ಕೆ ಆಗಲಿಲ್ಲ. ಒಬ್ಬರಾದರೂ ಮಾಡಬೇಕಂತ. ಒಂದು ಕ್ರಿಶ್ಚಿಯನ್ ಹುಡುಗಿತ್ತು ಮಂಗಳೂರಲ್ಲಿ,
ಆ ಹುಡುಗಿ ಕಲಿಸಿ ಡೆಲ್ಲಿಯಲ್ಲಿ ಕೋಚಿಂಗ್ ಹಾಕಿ ಮನೆ ಮಾಡಿ ಕೊಟ್ಟು ಎಲ್ಲ ಅವಳ ತಂದೆ ನಾನು ಮತ್ತು ಎಲ್ಲ IAS ಅವ್ರ ಹತ್ರ ಕೋಚಿಂಗ್ ಎಲ್ಲ ಕೊಡಿಸಿದೆ. ಆದರೂ ಅವಳು ಪ್ರಿಲಿಮಿನರಿ ಪಾಸಾಗಿ ಮತ್ತೆ ಅವಳಿಗೆ ಮಾಡಲಿಕ್ಕೆ ಆಗಲಿಲ್ಲ. ಏನಾಗಿದೆ ಅಂತ ನಾನು ನೋಡುವಾಗ ಅವಳು ಇಂಜಿನಿಯರಿಂಗ್ ಮಾಡಿದ್ದಾಳೆ. ಇದು ಒಬ್ಬರದ್ದು ಸ್ಟೋರಿ ಅಲ್ಲ, ಎಲ್ಲರದ್ದು ಹೇಳೋದು. ಅವಳು ಇಂಜಿನಿಯರಿಂಗ್ ಮಾಡುವಾಗ ಅವಳಿಗೆ 21 ವರ್ಷ ಆಯಿತು. ಅವಳು ಪಾಸ್ ಆಗಲಿಕ್ಕೆ 2-3 ಅಟೆಂಪ್ಟ್ ಮಾಡುವಾಗ ಅವಳಿಗೆ 24 ಆಯಿತು. ಆಗ ತಂದೆ ತಾಯಿದ್ದು ನಾನು ಅಂಬಾಲು ಪಾಸ್ ಆಪಿಚಲು ನಾನು ಮದುವೆ ಮಲ್ಪಗ ಅಂಬಾಲಿಗೆ ಇಲ್ಲಿ ಶುರುವಾಯಿತು. ಅಲ್ಲಿ ಅವಳಿಗೆ ಅವಳದು ಏಜ್ ಬಾರ್, ಅವ್ರು ಏನು ಮಾಡೋದು ಅಂತ. ಇದೇ ನೀವು ನಾರ್ತ್ ಇಂಡಿಯಾದಲ್ಲಿ ನೋಡಿ, ಅವರು ಸೆಕೆಂಡ್ PUC ಆದ ಕೂಡಲೇ ಆರ್ಟ್ಸ್ ತೆಕ್ಕೊಳ್ಳೋದು. ಅವರು ಆರ್ಟ್ಸ್ ತೆಕ್ಕೊಂಡು ಆ ಹುಡುಗ ಅಥವಾ ಹುಡುಗಿ ಕ್ಲಾಸಿಗೆ ಹೋಗ್ತಾಳೆ. ಆನಂತರ ಏನು ಮಾಡ್ತಾಳೆ, ಇಲ್ಲಿ IAS ಕೋಚಿಂಗ್ ಶುರು ಮಾಡ್ತಾಳೆ. ಒಂದು ಕಡೆ ಸ್ವಲ್ಪ ಕ್ಲಾಸಿಗೆ ಹೋಗ್ತಾಳೆ, ಡಿಗ್ರಿ ಪಾಸ್ ಆಗ್ತಾ ಇರ್ತದೆ. ಈ ಕಡೆಯಿಂದ IAS ಕೋಚಿಂಗ್ಸ್ ಆಗ್ತದೆ, ಫಿಲಿಮ್ಸ್ ತೆಕ್ಕೊಳ್ತಾಳೆ. ಇಲ್ಲಿ ಫಸ್ಟ್ ರೌಂಡಲ್ಲಿ ಇಲ್ಲಾಂದರೆ ಇಲ್ಲಿ ಸೆಕೆಂಡ್ ಡಿಗ್ರಿ ಬರುವಾಗ ಅಲ್ಲಿ ಪ್ರಿಲಿಮಿನರಿ ಪಾಸಾಗಿ ಆಗ್ತದೆ. ಥರ್ಡ್ ಇಯರ್ ಹೋಗುವಾಗ ಒಂದು IAS ಇದು ಒಂದು ಎಕ್ಸಾಮ್ ಬರೆದು ಫೇಲ್ ಆಗಿರ್ತಾರೆ. ಆಗ ಡಿಗ್ರಿ ಆಯಿತು. ಅಲ್ಲಿ IAS 3 ವರ್ಷ ಕೋಚಿಂಗ್ ಆಯಿತು. 4ನೇ ವರ್ಷ ಆಗುವಾಗ ಶಿ ವಿಲ್ ಬಿ ಫುಲ್ಲಿ ಥರೋಲಿ ಅಂಡರ್ಸ್ಟುಡ್ ವಾಟ್ ಹ್ಯಾಸ್ ಟು ಡೂ, ಹೌ ಟು ಪ್ರಿಪೇರ್, ಎವ್ರಿಥಿಂಗ್ ಶಿ ವಿಲ್ ಬಿ ಪ್ರಿಪೇರ್ಡ್ ಆರ್ ಹಿ ವಿಲ್ ಬಿ ಪ್ರಿಪೇರ್ಡ್. 4th and 5th ಇಯರ್ಗೆ ದೇ ವಿಲ್ ಪಾಸ್ IAS. ನಾವೇನು ಮಾಡೋದು, 21 ವರ್ಷದವರೆಗೆ ಡಿಗ್ರಿ ಕಲಿಸೋದು, ಸೈನ್ಸು ಗಿನ್ಸು ಕಲಿಸಿದ್ದು ಮಕ್ಕಳಿಗೆ. 23 ವರ್ಷ ಹೋಗುವಾಗ 22ನೇ ವರ್ಷಕ್ಕೆ IAS ಕಲಿ ಮಗ ಅಂತ ಹೇಳಿದರೆ ಭಾರಿ ಕಷ್ಟ. ಇದಕ್ಕೆ ಹೇಳಿದ್ದು ಕ್ಯಾರಿಯರ್ ಗೈಡ್ಲೈನ್ಸ್ ಇಸ್ ರಿಕ್ವೈರ್ಡ್ ಅಂತ ಹೇಳೋದು. ಕ್ಯಾರಿಯರ್ ಗೈಡ್ಲೈನ್ಸ್ ಇದ್ದರೆ ಮಕ್ಕಳಿಗೆ ಈಗಲೇ ಮಾಡಲಿಕ್ಕೆ. ಮತ್ತು ಇನ್ನೊಂದು, ನಿಮಗೆ ಒಂದು ಮನಸ್ಸಲ್ಲಿ ಸಂಶಯ ಇರ್ಬೋದು, ಆಯಿತು ನಾನು IAS ಮಾಡಲಿಕ್ಕೆ ಅವಳಿಗೆ ಪ್ರಿಪೇರ್ ಮಾಡ್ತೀನಿ, ಆರ್ಟ್ಸ್ ಕಲಿತಳು ಇಲ್ಲ BCom ಕಲಿತಳು, ಏನು ಕಲಿತೆ, ನಾನು ಸೆಕೆಂಡ್ PUCಯಿಂದ ಮಗು ಡಿಗ್ರಿ ಆದ ಮೇಲೆ IAS ಪಾಸ್ ಆಗಲಿಲ್ಲ, ಏನು ಮಾಡೋದು? ನಿಮಗೆ ಒಂದು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ, ನಾನು ಯಾರಿಗೆ 23 ಜನರಿಗೆ ಮಕ್ಕಳಿಗೆ ಸಹಾಯ ಮಾಡಿದೆ IAS ಕಲಿಬೇಕು ಅಂತ, ಆ 23 ಜನ ಕೂಡ ಇವತ್ತು KS ಪಾಸಾಗಿ ಸರಕಾರಿ ಕೆಲಸದಲ್ಲಿ ಇದ್ದಾರೆ. 3 ಕೆಲಸ ಸಿಕ್ಕೊಂಡಿದ್ದಾರೆ. ಒಬ್ಬಳು ನಾನೀಗ ಆ ಕ್ರಿಶ್ಚಿಯನ್ ಹುಡುಗಿ ಹೇಳಿದ್ದು, ಬ್ಯಾಂಕಲ್ಲಿ ತಗೊಂಡ್ಲು, ಬ್ಯಾಂಕ್ ಬಿಟ್ಟಲು, ಸೇಲ್ಸ್ ಟ್ಯಾಕ್ಸಲ್ಲಿ ತಗೊಂಡ್ಲು, ಸೇಲ್ ಟ್ಯಾಕ್ಸ್ ಬಿಟ್ಟರು, ಈಗ ತಹಸೀಲ್ದಾರ್ ಆಗಿ ಕೆಲಸ ಮಾಡ್ತಾಯಿದೆ. ಅಂದರೆ ದೇ ಆರ್ ಏಬಲ್ ಟು ರೈಟ್ ಆಲ್ ಸ್ಟೇಟ್ ಕ್ಯಾಟಗರಿ ಎಕ್ಸಾಮ್ಸ್. ದೇ ವಿಲ್ ಬಿ ಪಾಸಿಂಗ್ ವೆರಿ ಈಸಿಲಿ ವಿದೌಟ್ ಎನಿ ಮನಿ. ನಿಮಗೆ ಗೊತ್ತಿರ್ಬೋದು, ಪುಣೆ ಇರ್ಬೋದು, ಇದಕ್ಕೆ ಪಾಸ್ ಆಗಬೇಕು, ದುಡ್ಡು ಕೊಡಬೇಕು. ಒಬ್ಬರು ಕೂಡ ದುಡ್ಡು ಕೊಡಲಿಲ್ಲ, ರ್ಯಾಂಕಲ್ಲೇ ಪಾಸ್ ಆಗಿದ್ದಾರೆ. ಸೊ ನೀವು ವರಿ ಮಾಡಬೇಕಂತಿಲ್ಲ, ನನ್ನ ಮಗಳು ಪಾಸ್ ಆಗಲಿಲ್ಲ ಏನು ಮಾಡಬೇಕು, ನಾನು IASಗೆ ಟ್ರೈ ಮಾಡಿದೆ, ಇದೂ ಇಲ್ಲ ಅದೂ ಇಲ್ಲ. ದೇ ಆರ್ ಗೆಟ್ಟಿಂಗ್ ಜಾಬ್, 100% ಜಾಬ್ ಎಶ್ಯೂರ್ಡ್ ಇನ್ ದ ಸ್ಟೇಟ್ ಲೆವೆಲ್. ಬೇರೆ ಬೇರೆ ಜಾಬ್ಗಳು ಅವರಿಗೆ ಸಿಗ್ತದೆ. ಅದರಿಂದ ನಾನು ಹೇಳುವಂಥದ್ದು, ಮಕ್ಕಳಿಗೆ ಇವತ್ತು ಏನು ನಮ್ಮ ಸುದ್ದಿ ಅವರು ಮಾಡಿದ್ದಾರೆ, ಶೈಕ್ಷಣಿಕ ಮೇಳ ಅಂದರೆ ಗೈಡೆನ್ಸ್ ಈಸ್ ವೆರಿ ಇಂಪಾರ್ಟೆಂಟ್. ಮಹೇಶ್ ಕಜೆ ಅವರು ಭಾರಿ ಖ್ಯಾತ ನ್ಯಾಯವಾದಿಗಳಾಗಿದ್ದಾರೆ. ಅವರಿಗೆ ಯಾವತ್ತೇ ನ್ಯಾಯಾಧೀಶರು ಆಗ್ಬೋದಿತ್ತು, ಅವರು ನ್ಯಾಯಾಧೀಶರಾಗುವ ಬದಲು ನ್ಯಾಯವಾದಿಗಳೇ ಇದ್ದಾರೆ. ನಾವೆಲ್ಲ ಒಟ್ಟಿಗೆ ಕಲಿತವರು. ನಮಗೆ ಹಿಂದಿನ ಮಕ್ಕಳಿಗೆ ಕ್ಯಾರಿಯರ್ ಗೈಡೆನ್ಸ್ ಏನಿರಲಿಲ್ಲ, ಆದರೂ ಕಲ್ತಿದ್ದಾರೆ, ಬೇರೆ ಬೇರೆ ಅಚೀವ್ಮೆಂಟ್ ಮಾಡ್ತಾರೆ, ಮಕ್ಕಳು ಕಳೀತಾರೆ. ನಾವು ಸಪೋರ್ಟ್ ಕೊಡಬೇಕು ಅವರಿಗೆ. ಬರೀ ಎಜುಕೇಷನ್ನ ಜೊತೆಗೆ ಸ್ವಲ್ಪ ಆರೋಗ್ಯದ ಬಗ್ಗೆ ಹೆಲ್ತ್ ಕೂಡ ಕೊಡಿ. ಆರೋಗ್ಯದ ಬಗ್ಗೆ ಕೂಡ ಗಮನ, ಒಳ್ಳೆಯ ರೀತಿಯ ಆಹಾರ, ಫುಡ್ಡು ಅದನ್ನೆಲ್ಲ ಕೊಡಬೇಕು. ನಾನು ಈ ಭಾಗದ ಎಲ್ಲ ಶಾಲೆಗಳಿಗೆ ಹೋಗುವ ನೋಡ್ತೇನೆ, ಎಲ್ಲ ಮಕ್ಕಳು ಒಂದೊಂದು ಇಷ್ಟಿಷ್ಟು, ನಾವು ಉದ್ದ ಇದ್ದೇವೆ ಅಂತ ಹೇಳಿದಲ್ಲ, ಇದೆಲ್ಲ ಇಷ್ಟಿಷ್ಟೇ ಇರುವುದು. ಈಗ ಇನ್ನು ಮುಂದೆ ಇಷ್ಟಕ್ಕೆ ಬರ್ತದ ಅಂತ ಆಗ್ತದೆ. ನೀವು ಜರ್ಮನಿ ಹೋಗಿಯಂತೆ, ನೀವು US ಅಮೇರಿಕ ಹೋಗಿಯಂತೆ, ಇಟ್ಲಿ ಹೋಗಿಯಂತೆ, ಎಲ್ಲ ಮಕ್ಕಳು ಈ ಥರ ಒಳ್ಳೆ ಪ್ರೋಟೀನ್ ಆಗಿ ಒಳ್ಳೆ ಬೆಳೆಸಿದ ಮಕ್ಕಳು. ನಮ್ಮ ಮಕ್ಕಳಿಗೆ ಆಹಾರ ಕಡಿಮೆ ಆಗ್ತದೆ. ದಿಸ್ ಈಸ್ ಅ ಸೀರಿಯಸ್ ಇಶ್ಯೂ. ನಮ್ಮ ಮಕ್ಕಳಿಂದ ತಿನ್ನೋದು ಗಂಜಿ, ನೀರು, ಒಂಜಾನೆ ಉಪ್ಪಡಿ, ಬಂಜಿ ತಿಂದು ನಾನು. ಒಳ್ಳೆಯ ಆಹಾರ ಹಾಕಿ ಸಾಕಿದ ಗಿಡ, ಒಳ್ಳೆಯ ಫರ್ಟಿಲೈಸರ್ ಸಾಕಿದ ಗಿಡ ಹೇಗೆ ಮೇಲೆ ಬರ್ತದೆ, ಮಕ್ಕಳಿಗೂ ಕೂಡ ದೇರ್ ಶುಡ್ ಬಿ ಎ ಗುಡ್ ಪ್ರೋಟೀನ್ ಫುಡ್.
ನೀರು ಕುಡಿಬೇಕು, ಎಕ್ಸಸೈಸ್ ಮಾಡಬೇಕು, ಪ್ರೋಟೀನ್ಯುಕ್ತ ಆಹಾರಗಳನ್ನು ಕೊಡಬೇಕು. ಆದರೆ ಮಾತ್ರ ಅವರಿಗೆ ಎಜುಕೇಷನ್ ಜೊತೆ ಬರಲಿಕ್ಕೆ ಸಾಧ್ಯ. ಒಂದು ಅರ್ಧ ಗಂಟೆ ಅವರ ಆರೋಗ್ಯದ ಬಗ್ಗೆ ಕೂಡ ಗಮನವನ್ನು ಕೊಡುವಂಥ ಕೆಲಸಗಳನ್ನು ಮಾಡಿದರೆ ಮಕ್ಕಳು ಒಳ್ಳೆಯ ರೀತಿಯಲ್ಲಿ ಬೆಳೀತಾರೆ. ಮತ್ತು ಯಾರು ಕೂಡ ನಮ್ಮ ರಾಜಕೀಯದವರು ರಾಜಕೀಯ ಹೇಗೆ ಮಾಡೋದು ಅಂತ ಹೇಳಿದರೆ, ಫಸ್ಟು ರಾಜಕೀಯ ಮಾಡೋದು ದೇವಸ್ಥಾನದಲ್ಲಿ, ಆನಂತರ ನೆಕ್ಸ್ಟ್ ರಾಜಕೀಯ ಮಾಡೋದು ಶಾಲೆಯಲ್ಲಿ. ಶಾಲೆಯಲ್ಲಿ ಅರ್ಧ ಪಾಠ ಅರ್ಧ ಈ ಕಡೆಯಿಂದ ರಾಜಕೀಯ ಮಾಡುವ ಶಾಲೆಗಳೇ ಇರುತ್ತೆ ಎಲ್ಲ ಕಡೆ. ಯಾವ ಶಾಲೆ ಇಲ್ಲ, ಎಲ್ಲ ಕಡೆಯೂ ಇದೇನೇ ಮಾಡೋದು. ಅದನ್ನು ಎರಡನ್ನೂ ಬಿಡಬೇಕು. ಈ ದೇಶ ಉದ್ಧಾರ ಆಗಬೇಕಿದ್ರೆ ಅಶೋಕ್ ರೈ ಎಷ್ಟು ವರ್ಷ ಇಲ್ಲಿ ಶಾಸಕರಾಗಿದ್ದಾರೆ ಅಂತಲ್ಲ, ಸಾಯೋವರೆಗೆ ಅಶೋಕ್ ರೈ ಶಾಸಕರಾಗಿರಲಿಕ್ಕೆ ಸಾಧ್ಯ ಇಲ್ಲ. ಇನ್ನೊಂದು ಪೀಳಿಗೆ ಬರ್ತದೆ, ಇನ್ನೊಂದು ಜನ್ರೇಷನ್ ಬರ್ತದೆ. ಈ ದೇಶ ಉದ್ಧಾರ ಆಗಬೇಕು ಅಂತ ಹೇಳಿದರೆ ಈ ದೇವಸ್ಥಾನದಲ್ಲಿ ಧರ್ಮವನ್ನು ಬೆಳೆಸುವಂಥ ಕೆಲಸಗಳಾಗಬೇಕು, ರಾಜಕೀಯವನ್ನು ಮಾಡ್ಬೋದು. ಶಾಲೆಗಳಲ್ಲೂ ಕೂಡ ಮಕ್ಕಳಿಗೆ ನಾವು ರಾಜಕೀಯದ ಬಗ್ಗೆ ಹೇಳಿಕೊಡ್ಬೋದು, ರಾಜಕೀಯವನ್ನು ಮಾಡುವಂಥ ಕೆಲಸವನ್ನು ನಾವು ಮಾಡಬಾರ್ದು. ಆದರೆ ಮಾತ್ರ ಈ ದೇಶ ವಿಶ್ವಗುರು ಆಗಲಿಕ್ಕೆ ಸಾಧ್ಯ, ಅವರು ಮುಂದಿನ ಜನ್ರೇಷನ್ ಮೇಲೆ ಬರಲಿಕ್ಕೆ ಸಾಧ್ಯ. ಕೆಲವರು ಎಷ್ಟೋ ಮಕ್ಕಳು ಇರ್ತಾರೆ, ಅದ್ರ ದಾರಿ ತಪ್ಪಿಸಿ ಅವರು ಎಷ್ಟೋ ಮಕ್ಕಳು ಡ್ರಗ್ಸಿಗೆ ಒಳ್ಳೆ ಕಲಿಯುವಂಥ ಮಕ್ಕಳು ಡ್ರಗ್ಸಿಗೆ ಬಳಿಯುವಂಥದ್ದು ನಾವು ನೋಡ್ತೀವಿ. ಕೆಲವು ವಿಚಾರಗಳು ನಾವು ಹೇಳಲಿಕ್ಕೆ ಆಗೋದಿಲ್ಲ. ಒಂದು ಗ್ರಾಮನ್ನು ತಂದು ಅದನ್ನು 10 ಜನರಿಗೆ ಪಾಲು ಮಾಡಿ ಡ್ರಗ್ಸನ್ನು ಕೊಡುವಂಥದ್ದು. ಎಲ್ಲ ಹಾಸ್ಟೆಲಲ್ಲಿ ಇರ್ತಾರೆ ಮಕ್ಕಳು, ಅವರಿಗೆ ರಾತ್ರಿ ನಿದ್ದೆ ಬರೋದಿಲ್ಲ, ಟೆನ್ಷನ್ ಆಗೋದಿಲ್ಲ. ಇನ್ನೊಬ್ಬ ಹೇಳ್ತಾನೆ, ನಾನೇ ನಿದ್ರೆ ಬರಪೂಜ ಅದೇನಿದೆ ತೊಣ್ಣು ಅಂತ. ಅದು ಒಂದು ಸಲ ತೆಕ್ಕೊಂಡ ನಂತರ ಈ ಮಕ್ಕಳು ಅದಕ್ಕೆ ನಾನು ಹೇಳಿದ್ದು, ವಿದ್ಯಾಭ್ಯಾಸ ಜೊತೆ ಸ್ವಲ್ಪ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸನ್ನು ಕೊಟ್ಟರೆ ಪರಿಪೂರ್ಣ ವ್ಯಕ್ತಿ ಆಗ್ತಾನೆ. ಅವನು ಅದರನ್ನೆಲ್ಲ ದೂರ ಇಡ್ತಾನೆ, ಆ ಕಾನ್ಸೆಪ್ಟಿಗೆ ಹೋಗ್ತಾನೆ. ಯಾವುದೇ ಮಕ್ಕಳಿಗೆ 6 ತಿಂಗಳು ನೀವು ಸ್ಪೋರ್ಟ್ಸಿನ ಬಗ್ಗೆ ಗಮನವನ್ನು ಕೊಡಿ. 6 ಮಂತ್ಸ್ 6 ತಿಂಗಳು ಅವರಿಗೆ ಅವ್ರು ಯಾವುದೇ ಗೇಮ್ ಅವನು ಇಂಟ್ರೆಸ್ಟೆಡು, ಬಾಸ್ಕೆಟ್ಬಾಲ್ ಅದು ಇದು. ಅದಕ್ಕೆ ನಾನು ಇಲ್ಲಿ ದೊಡ್ಡ ಗ್ರೌಂಡನ್ನು ಮಾಡ್ತೇವೆ, ಸ್ವಿಮ್ಮಿಂಗು ಅದು ನೀವು ಸ್ವಲ್ಪ ಅದಕ್ಕೆ ಟ್ರೈನ್ ಕೊಟ್ಟರೆ 6 ಮಂತ್ಸ್ ನೀವು ಕೊಟ್ಟರೆ ದೇ ವಿಲ್ ಬಿ ಅಡಿಕ್ಟೆಡ್ ಫಾರ್ ದ ಸ್ಪೋರ್ಟ್ಸ್. ಕಲಿಯೋದ್ರಲ್ಲೂ ಹುಷಾರಾಗ್ತಾರೆ. ಅದನ್ನು ಎರಡನ್ನೂ ಮಾಡಿ ಮಕ್ಕಳನ್ನು ಬೆಳೆಸುವಂಥ ಕೆಲಸಗಳನ್ನು ಮಾಡಬೇಕು. ಇವತ್ತು ನಾನು ಹೆಚ್ಚೇನು ಮಾತಾಡಿದ್ರೆ ಇನ್ನೂ ಅರ್ಧ ಗಂಟೆ ಮಾತಾಡಿದ್ದೆ, 2 ಮಾತು ಅಂತ ಹೇಳಿದರು. ಈಗ 100 ಮಾತುಗಳಾಯಿತು. ಆದ್ದರಿಂದ ಒಳ್ಳೆಯ ವಿಚಾರ, ಇಂಥ ಮೇಳಗಳು ನಡಿಬೇಕು. ಇಟ್ ಹ್ಯಾಸ್ ಟು ಬಿ ಇಂಪ್ಲಿಮೆಂಟೆಡ್ ಪ್ರಾಪರ್ ವೇ. ನಾವು ಮಕ್ಕಳ ಹತ್ರ ಮಾತಾಡೋದು ಕೂಡ ಇರ್ತದೆ. ಬೆಳಿಗ್ಗೆ ಎದ್ದು ಮಕ್ಕಳಿಗೆ ಕೌನ್ಸಿಲಿಂಗ್, ತಂದೆ ತಾಯಿ ಕೌನ್ಸಿಲಿಂಗ್ ಮಾಡೋದು ವೆರಿ ಇಂಪಾರ್ಟೆಂಟ್. ಜೋರು ಮಾಡಿ ಇನ್ನು ಮಕ್ಕಳಿಗೆ ಕಲಿಸಲಿಕ್ಕೆ ಸಾಧ್ಯ ಇಲ್ಲ. ಆ ಕಾಲ ಹೋಯಿತು. ದಟ್ ಈಸ್ ಆಲ್ ಗಾನ್. ಓನ್ಲಿ ಯು ಕ್ಯಾನ್ ಕನ್ವಿನ್ಸ್, ಯು ಕ್ಯಾನ್ ಕೌನ್ಸಿಲ್ ಯುವರ್ ಚಿಲ್ಡ್ರನ್, ಯು ಕ್ಯಾನ್ ಸ್ಪೀಕ್ ಟು ದೆಮ್ ವಿತ್ ಲವ್ಲಿ. ಅವರನ್ನು ಪ್ರೀತಿಗೆ ತೆಕ್ಕೊಂಡು ಮಾತಾಡಿದರೆ ಮಕ್ಕಳು ಒಪ್ಪುವರಿರ್ತಾರೆ ಅಲ್ಲದೆ ಜೋರು ಮಾಡಿ ಮಾತಾಡಿ ಮಕ್ಕಳನ್ನು ಕನ್ವಿನ್ಸ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾವು ಶೇರ್ ಮಾಡ್ಕೋಬೇಕು ಆದಷ್ಟು. ನೀವು ಕೇಳ್ಬೋದು, ನೀವೆಷ್ಟು ನಿಮ್ಮ ಮಕ್ಕಳ ಜೊತೆ ಶೇರ್ ಮಾಡ್ತೀರಿ ಅಂತ. ನಮಗೆ MLA ಆದ ಮೇಲೆ ಟೈಮೇ ಇಲ್ಲ ಮಕ್ಕಳ ಜೊತೆ. ಆದರೆ ಫೋನ್ ಮಾಡಿ, ಅಲ್ಲಿ ಮಗ, ಲವ್ ಯು ಮಗ, ವೇರ್ ಆರ್ ಯು ಮಗ, ವಾಟ್ ಆರ್ ಯು ಡೂಯಿಂಗ್, ಎಲ್ಲಾದರೂ ಹೋಗುವಾಗ ಅಲ್ಲಲ್ಲಿ ಮಾತಾಡಿಕೊಂಡು ನಮ್ಮ ಸಮಯವನ್ನು ಕಳೀತೀನಿ. ಆದರೂ ಸ್ವಲ್ಪ ಸಮಯವನ್ನು ಮಕ್ಕಳ ಜೊತೆ ಕೊಡ್ತೀವಿ. ಆದ್ರ ಥರ ಮಕ್ಕಳನ್ನು ಪ್ರೀತಿಯಿಂದ ಗೆಲ್ಲಬಹುದೇ ಹೊರತು ಜೋರು ಮಾಡಿ ಗೆಲ್ಲಲಿಕ್ಕೆ ಭಾರಿ ಕಷ್ಟ. ಅದನ್ನು ಬೆಳೆಸ್ಕೊಂಡು ಹೋದರೆ ಮಕ್ಕಳು ಕೂಡ ನಮ್ಮ ಜೊತೆ ಬೆಳೆಯುವಂಥದ್ದು ಆಗ್ತದೆ. ಮಕ್ಕಳು ಆ ಕಡೆ ರೂಮಲ್ಲಿರೋದು, ನಾವು ಇಲ್ಲಿ ಮಾತಾಡ್ಕೊಂಡಿರೋದು, ಅವರವರಷ್ಟಕ್ಕೆ ಇರೋದು. ನಮ್ಮ ಎಲ್ಲ ಆ್ಯಕ್ಟಿವಿಟೀಸ್ಗೆ ಅವಳನ್ನು ಇನ್ವಾಲ್ವ್ ಮಾಡಿ ಎಲ್ಲರನ್ನು ಕಳೆದ ಆಗ ನಮ್ಮ ಜೊತೆಯಲ್ಲಿ ಬೆಳೆಯುವಂಥ ಕೆಲಸ ಆಗ್ತದೆ. ಈ ಶೈಕ್ಷಣಿಕ ಮೇಳ ಏನು ಸುದ್ದಿಯವರು ಆಯೋಜನೆ ಮಾಡಿದ್ದಾರೆ, ಎಲ್ರಿಗೂ ಉಪಯೋಗ ಆಗಲಿ, ಅದು ಒಳ್ಳೆ ರೀತಿಯಲ್ಲಾಗಲಿ. ನಾವು ಕೂಡ ನಮ್ಮ ಟ್ರಸ್ಟಿನ ಮುಖಾಂತರ ಒಂದು IAS IPS ಏನು IAS ಕೋಚಿಂಗಿನವರನ್ನು ಇದು ರಿಜಿಸ್ಟ್ರೇಷನ್ಗೆ ತೆಗೊಳ್ತಾ ಇದ್ದೀವಿ. ಅವರು ಕೂಡ ಒಂದು ಮುಂದಿನ ದಿವಸಗಳಲ್ಲಿ ಟ್ರೈನಿಂಗ್ ಕೊಡುವಂಥ ಕೆಲಸವನ್ನೊಂದು ಮಾಡ್ತೇವೆ. ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ನಮ್ಮ ಆಫೀಸಲ್ಲಿ ರಿಜಿಸ್ಟ್ರೇಷನ್ ಮಾಡ್ಬೋದು. ಅವರು 6 ಮಂತ್ಸ್ ಕೋರ್ಸು ಟ್ರೈನಿಂಗ್ ಕೊಡ್ತಾರೆ, ಅವರ ಜೊತೆ ಟೈಅಪ್ ಮಾಡ್ಕೊಳ್ಬೋದು. ಅದಕ್ಕೆ ನಾವು ಕೂಡ ಸ್ವಲ್ಪ 50% ಶೇರು ನಾವು ಕೂಡ ಅದಕ್ಕೆ ಶೇರ್ ಮಾಡ್ತೀವಿ. 250-300 ಮಕ್ಕಳನ್ನು ನಾವು ಸಿಲೆಕ್ಟ್ ಮಾಡ್ತೀವಿ. ಅದರಲ್ಲಿ ಅವರೊಂದು ಎಕ್ಸಾಮ್ ಮಾಡ್ತಾರೆ. ಯಾರು ಹೈಯೆಸ್ಟು ಮಾರ್ಕ್ಸ್ ಪಡೀತಾರೆ ಅವರಲ್ಲಿ ಒಂದು 25 ಮಕ್ಕಳನ್ನು ನಾವು ಸಿಲೆಕ್ಟ್ ಮಾಡಿ ಅವರಿಗೆ ಕೋಚಿಂಗ್ ಕೊಡುವಂಥ ಕೆಲಸವನ್ನು ಈ ವರ್ಷ ಮಾಡ್ತೀವಿ. ನೀವು ಕೂಡ ನಮ್ಮ ಆಫೀಸಲ್ಲಿ ರಿಜಿಸ್ಟ್ರೇಷನ್ ಮಾಡಿದರೆ ಅವ್ರಿಗೆ ಕೂಡ ಆ ವ್ಯವಸ್ಥೆಯನ್ನು ಕೂಡ ಮಾಡ್ತೀವಿ ಅನ್ನೋ ಹೇಳುತ್ತಾ, ಇವತ್ತು ಸುದ್ದಿ ಶಿವಾನಂದ್ ಅವರಿಗೆ ಮತ್ತು ಮಹೇಶ್ ಕಜೆ ಅವರಿಗೆ ಒಳ್ಳೆಯ ಮಾತಾಡ್ತಾರೆ. ಅವರಿಗೆ ಎಲ್ಲ ಇದರ ಬಗ್ಗೆ ಒಳ್ಳೆಯ ಅನುಭವ ಇದೆ. ನಾವು ಕಾಲೇಜು ನಾವು ಕಲಿಯೋದ್ರಲ್ಲಿ ಸ್ವಲ್ಪ ದಡ್ಡರು,
ಮಹೇಶ್ ಕಜೆ ಒಳ್ಳೆ ಸ್ಟಡಿ ಮಾಡ್ತಾ ಇದ್ದವರು ಮೊದಲಿಕ್ಕೆ. ಅವರು ಕಲಿಯುವರು, ನನ್ನನ್ನು ನೋಡುವ ನಮ್ಮನ್ನು ನೋಡುವ ಹೇಳೋದು, ಇವತ್ತು ಸ್ವಲ್ಪ ಲೂಟಿ ಮಾಡುವ ತುಂಟ ಬಂದ ಅಂತ ಹೇಳೋದು. ಇವರು ಬಸ್ಸಲ್ಲಿ ಶಿಸ್ತಲ್ಲಿ ಬರುವವರು, ಭಾರಿ ಆಗಲೇ ಒಳ್ಳೆ ಕಲಿಯೋದ್ರಲ್ಲಿ ಮುಂದೆ ಬಂದವರು, ಒಳ್ಳೆ ರೀತಿ ಕಲಿತು ಪುತ್ತೂರಿಗೆ ಹೆಸರು ತಂದವರು. ಅವರು ಕೂಡ ಅವರ ವಿಚಾರಗಳನ್ನು ನಿಮ್ಮ ಹತ್ರ ಹಂಚಿಕೊಳ್ತಾರೆ. ಅದೆಲ್ಲ ಮಕ್ಕಳಿಗೆ ಸದುಪಯೋಗ ಆಗಲಿ, ಎಲ್ಲ ಮಕ್ಕಳು ಒಳ್ಳೆಯ ರೀತಿಯಲ್ಲಿ ಬೆಳೀಲಿ, ಅವರಿಗೆಲ್ಲ ನೀವು ನಂಬಿರುವಂಥ ದೇವರು ಒಳ್ಳೆಯದು ಮಾಡಲಿ ಅಂತ ಶುಭ ಹಾರೈಕೆಗಳೊಂದಿಗೆ ಇವತ್ತು ಉದ್ಘಾಟನೆ ಮಾಡಿದಂಥ ಕಾರ್ಯಕ್ರಮ ಒಳ್ಳೆಯ ರೀತಿಯಾಗಿ ನಡೀಲಿ ಅಂತ ಶುಭ ಹಾರೈಕೆ ಮಾಡಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್. ವಿವೇಕಾನಂದ ಪದವಿ ಪೂರ್ವ ಕಾಲೇಜು, ನೆಹರು ನಗರ, ಪುತ್ತೂರು. ಅನುಭವಿ ಅಧ್ಯಾಪಕ ವೃಂದದಿಂದ ಬೋಧನೆ, ವಿಶಾಲ ಜ್ಞಾನ ಭಂಡಾರವನ್ನ ಹೊತ್ತ ಗ್ರಂಥಾಲಯ, ವಿಶಾಲವಾದ ಪ್ರಯೋಗಾಲಯಗಳು. ನೀಟ್, ಜೆಇಇ, ಸಿಇಟಿ ಹಾಗೂ ಸಿಎ ಫೌಂಡೇಶನ್ ಕೋರ್ಸ್ಗಳಿಗೆ, ಐಎಎಸ್, ಐಪಿಎಸ್ ನಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ. ವಿಕಸನ ಟಿವಿ ಹಾಗೂ ರೇಡಿಯೋ ಪಾಂಚಜನ್ಯ 90.8 FM. ಕಾಲೇಜು ಬಸ್ ವ್ಯವಸ್ಥೆ, ಕ್ರೀಡೆಗೆ ಒತ್ತು ಕೊಟ್ಟು ವಿಶಾಲವಾದ ಕ್ರೀಡಾಂಗಣ. ವಿದ್ಯಾರ್ಥಿನಿಯರಿಗಾಗಿ ಕಾಲೇಜ್ ಕ್ಯಾಂಪಸ್ನಲ್ಲೇ ಪ್ರತ್ಯೇಕ ವಸತಿ ನಿಲಯಗಳು. ಅರ್ಹ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗಾಗಿ ಹಲವು ವಿದ್ಯಾರ್ಥಿ ವೇತನಗಳು. ಪ್ರತಿ ವರ್ಷವೂ ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆಗೈಯುತ್ತಿರುವ ವಿದ್ಯಾರ್ಥಿ ಸಮೂಹ. ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು: ವಿಜ್ಞಾನ ವಿಭಾಗ, ಪಿಸಿಎಂಬಿ, ಪಿಸಿಎಂಸಿ, ಪಿಸಿಎಂಎಸ್, ಪಿಸಿಎಂಎ. ವಾಣಿಜ್ಯ ವಿಭಾಗ, ಎಸ್ಸಿಬಿಎ, ಎಸ್ಸಿಬಿಎ, ಇಸಿಬಿಎ. ಕಲಾ ವಿಭಾಗ, ಎಚ್ಇಪಿಎಸ್. ಭಾಷೆಗಳು: ಇಂಗ್ಲಿಷ್, ಕನ್ನಡ, ಹಿಂದಿ, ಸಂಸ್ಕೃತ. ವಿವೇಕಾನಂದ ಪದವಿ ಪೂರ್ವ ಕಾಲೇಜು, ನೆಹರು ನಗರ, ಪುತ್ತೂರು. 80737 00468 81050 72386. ವೆಬ್ಸೈಟ್ www.vivekanandapuc.com.